ಮೇ 22ನೇ ತಾರೀಕಿನಂದು ಬೆಳ್ತಂಗಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ವಿಜಯೋತ್ಸವದ ಒಂದು ಕಾರ್ಯಕ್ರಮ ನಡೀತದೆ. ಅಲ್ಲಿಯ ಶಾಸಕರಾದಂತಹ ಹರೀಶ್ ಪೂಂಜಾರವರು ಇಲ್ಲಸಲ್ಲದ ಸುಳ್ಳಾರೋಪವನ್ನು ಮುಖ್ಯಮಂತ್ರಿಯಾಗಿ ಒಂದು ವಾರ ಕೂಡ ಆಗಲಿಲ್ಲ ಸಿದ್ದರಾಮಯ್ಯರವರ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಇವರ ಹಿಂದೂ ನಾಯಕರನ್ನು ತರಾಟೆಗೆ ತೆಗೆಯುವ ಭರದಲ್ಲಿ ಸಿದ್ದರಾಮಯ್ಯರವರು 24 ಹತ್ಯೆಗಳನ್ನು ಮಾಡಿದ್ದಾರೆ ಎಂಬ ತಮ್ಮ ನಾಟಕೀಯವಾದ ಏನು ಅವರ ಹಾಸ್ಯ ಇದೆ ಆ ರೀತಿಯಾದ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇಡೀ ಕರ್ನಾಟಕದ ಜನತೆ ಈ ಒಂದು ಹೇಳಿಕೆಯನ್ನು ಖಂಡಿತವಾಗಿಯೂ ಖಂಡಿಸ್ತಾರೆ. ಇದನ್ನು ನಂಬುವವರು ಇಲ್ಲ. ಈಗಾಗಲೇ ನಮ್ಮ ಸರ್ಕಾರ ಬಂದು ಒಂದು ವಾರ ಕೂಡ ಕಳೀಲಿಲ್ಲ. ಇದಕ್ಕಿಂತ ಮುಂಚೆ ಇದ್ದಂಥ ಸರ್ಕಾರ ಅವರದ್ದೇ ಸರ್ಕಾರ. ಅವಾಗೇನು ಈ ಹರೀಶ್ ಪೂಂಜಾರವರೇನು ಸಿಪ್ಪೆ ಸೀಳ್ತಾ ಇದ್ರಾ? ಅವರಿಗೇನು ತನಿಖೆ ಮಾಡಲಿಕ್ಕೆ ಆಗಲಿಲ್ವಾ? ಒಂದಾದರೂ ಸಿದ್ದರಾಮಯ್ಯವರ ಮೇಲೆ ಒಂದು ಕೊಲೆ ಆರೋಪ ಇದೆಯಾ ಎಂಬುದು ಸರ್ವದ ಕರ್ನಾಟಕದ ಜನತೆಗೆ ತಿಳಿದಿರುವಂಥ ವಿಷಯ. ಈ ಹರೀಶ್ ಪೂಂಜಾ ಅಂತ ಹೇಳಿದರೆ ಒಬ್ಬ ನಾಟಕೀಯ ರಾಜಕಾರಣಿ. ಯಾಕಂತೇಳಿದರೆ ಒಮ್ಮೆ ಅವರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಇದನ್ನು ಅವರು ಕ್ರಿಯೇಟ್ ಮಾಡಿದರು. ಅದರಲ್ಲಿ ಅವರಿಗೆ ಬಹಳ ದೊಡ್ಡ ಮುಖಭಂಗವಾಯಿತು. ಮೊನ್ನೆ ಇಲ್ಲಿ ಪುತ್ತೂರಲ್ಲಿ ಬಂದರು, ಭಾರತೀಯ ಜನತಾ ಪಕ್ಷಕ್ಕೆ ಓಟು ಕೇಳಿದರು ಮತ್ತು ಹಿಂದುತ್ವದ ಪರ ಮಾತಾಡಿದರು. ಇದೆಲ್ಲ ಇವರದ್ದೇ ಆದಂಥ ಹಿಂದುತ್ವದ ನಾಯಕರುಗಳೇ ಅವರ ಬಗ್ಗೆ ಹೇಳ್ತಿದ್ದಾರೆ. ಅವರ ನೈಜ ಹಿಂದುತ್ವವೋ ಅಥವಾ ಅವರದ್ದು ಒಂದು ನಾಟಕೀಯ ಹಿಂದುತ್ವವೋ ಎಂದು ಅದನ್ನು ನಾವು ಸ್ಪಷ್ಟಪಡಿಸಿ ಹೇಳಬೇಕಾಗಿಲ್ಲ. ನೋಡಿ ಹರೀಶ್ ಪೂಂಜಾರವರೇ, ನೀವೊಬ್ಬರು LLB ಕಲ್ತಂಥ ಒಬ್ಬ ವಿದ್ಯಾವಂತ ರಾಜಕಾರಣಿ ನನ್ನ ಪ್ರಕಾರ. ಅದನ್ನು ನೀವು ಏನು ಅವಿದ್ಯಾವಂತರಾಗಿ ನೀವು ಸಮಾಜಕ್ಕೆ ತೋರಿಸ್ತಾ ಇದ್ದೀರಾ. ನಿಮ್ಮ ಅಂಥ ಚಾಳಿಯನ್ನು ಬಿಟ್ಟು ಇನ್ನು ಮುಂದೆ ಆದರೂ ಒಳ್ಳೆಯ ರಾಜಕಾರಣ, ಅಭಿವೃದ್ಧಿಯ ರಾಜಕಾರಣ ಮಾಡಲಿಕ್ಕೆ ನೀವು ತಯಾರಾಗಬೇಕು. ಮಾತ್ರವಲ್ಲ, ನೀವು ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕು. ನಿಮ್ಮ ಕ್ಷೇತ್ರದ ಆರೋಗ್ಯ ರಕ್ಷಣೆಯ ಬಗ್ಗೆ, ಮೂಲಭೂತ ಸೌಕರ್ಯದ ಬಗ್ಗೆ, ನಿಮ್ಮ ಬೆಳ್ತಂಗಡಿಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದೆ, ಅಲ್ಲಿಯ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಬೆಳ್ತಂಗಡಿಯ ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ಬಗ್ಗೆ, ಯಾವ ಮಟ್ಟದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯಬಹುದು ಎನ್ನುವ ಬಗ್ಗೆ ನೀವು ಮಾತಾಡಿ. ಅದು ಬಿಟ್ಟು ನಿಮ್ಮ ಈ ಲಾಟುಪೋಟು ಆರೋಪ ಮತ್ತು ಲಾಟುಪೋಟು ಹಿಂದುತ್ವದ ಬಗ್ಗೆ ಇರುವ ಮಾತಾಡೋದು ಎಲ್ಲ ಬಿಟ್ಟು ನೀವು ಒಳ್ಳೆಯ ಅಂತ ಒಬ್ಬ ಉತ್ತಮ ಶಾಸಕನಾಗಿ, ಮತ್ತು ನಿಮ್ಮ ಬುದ್ಧಿ ನಮ್ಗೆ ಗೊತ್ತಿದೆ, ಇಂಥ ಹೇಳಿಕೆಯನ್ನು ನೀಡಿ ಒಬ್ಬ ದೊಡ್ಡ ಒಂದು ರಾಜ್ಯದಲ್ಲೇ ಒಬ್ಬ ದೊಡ್ಡ ಗೊತ್ತಿರುವಂಥ ವ್ಯಕ್ತಿ ಪ್ರಚಾರವನ್ನು ಪಡೆಯುವಂಥ ಒಂದು ಕಾರ್ಯಕ್ಕೆ ನೀವು ಕೈ ಹಾಕಿದ್ದೀರಾ. ಇದು ನಿಜವಾಗಿಯೂ ಎಲ್ರಿಗೂ ಗೊತ್ತಿದೆ. ಇದರಿಂದ ನೀವು ಪ್ರಚಾರವನ್ನು ಪಡೆದು ಸಿದ್ದರಾಮಯ್ಯರವರ ಕಾಲಿಗೆ ಬಿದ್ದು ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ತರುವಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀರಾ. ಇದನ್ನು ಎಲ್ಲರೂ ನಿಮ್ಮನ್ನು ನೋಡಿ ನೆಗಾಡ್ತಿದ್ದಾರೆ.